ಇಡೀ ದೇಶವನ್ನೇ ನಡುಗಿಸಿದ ತಮಿಳುನಾಡಿನ ಸಾಥನ್ಕುಲಂ ಕಸ್ಟಡಿ ಮರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ದೊಡ್ಡ ತೀರ್ಪು ಹೊರಬಿದ್ದಿದೆ. ಲಾಕ್ಡೌನ್ ಸಮಯದಲ್ಲಿ ತಂದೆ ಮಗನನ್ನು ಬರ್ಬರವಾಗಿ ಕೊಲೆ ಮಾಡಿದ್ದ 9 ಪೊಲೀಸರು ಅಪರಾಧಿಗಳು ಎಂದು ಮಧುರೈ ನ್ಯಾಯಾಲಯ ಘೋಷಿಸಿದೆ. ಕಾನೂನು ರಕ್ಷಕನೇ ಭಕ್ಷಕನಾದಾಗ ಏನಾಗ್ತದೆ ಎಂಬುದಕ್ಕೆ ಈ ಪ್ರಕರಣ ಒಂದು ಕಪ್ಪು ಚುಕ್ಕೆ. ಆ ರಾತ್ರಿ ಪೊಲೀಸ್ ಠಾಣೆಯೊಳಗೆ ನಡೆದ ಅಸಲಿ ಕ್ರೌರ್ಯವೇನು? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಜೂನ್ 19, 2020 ಮೊಬೈಲ್ ವ್ಯಾಪಾರಿಗಳಾಗಿದ್ದ 58 ವರ್ಷದ ಬಿ ಜಯರಾಜ್ ಮತ್ತು 31 ವರ್ಷದ ಜೆ ಬೆನ್ನಿಕ್ಸ್ ಅವರನ್ನು ಕೋವಿಡ್ ಕರ್ಫ್ಯೂ ನಿಯಮ ಉಲ್ಲಂಘಿಸಿ ಅಂಗಡಿ ತೆರೆದಿದ್ದಾರೆ ಎಂಬ ಸುಳ್ಳು ಕಾರಣ ನೀಡಿ ಪೊಲೀಸರು ಬಂಧಿಸಿದ್ದರು. ಆದರೆ ಸಿಸಿಟಿವಿ ದೃಶ್ಯಗಳು ಪೊಲೀಸರ ಸುಳ್ಳನ್ನು ಬಯಲು ಮಾಡಿದ್ದವು. ಕರ್ಫ್ಯೂ ಶುರುವಾಗುವ ಮೊದಲೇ ಜಯರಾಜ್ ಅವರನ್ನು ಠಾಣೆಗೆ ಕರೆದೊಯ್ಯಲಾಗಿತ್ತು. ತಂದೆಯ ಹಿಂದೆ ಹೋದ ಮಗ ಬೆನ್ನಿಕ್ಸ್ ಕೂಡ ಪೊಲೀಸರ ಕೆಂಗಣ್ಣಿಗೆ ಗುರಿಯಾದರು. ಸಿಬಿಐ ತನಿಖೆಯ ವರದಿ ಕೇಳಿದರೆ ಮೈ ಜುಮ್ಮೆನ್ನುತ್ತದೆ. ಠಾಣೆಯೊಳಗೆ ಇಬ್ಬರನ್ನೂ ಬೆತ್ತಲೆ ಮಾಡಿ ಮರದ ಮೇಜಿನ ಮೇಲೆ ಮಲಗಿಸಿ ಲಾಠಿಗಳಿಂದ ಕಾಲು, ಬೆನ್ನು ಮತ್ತು ಪೃಷ್ಠದ ಮೇಲೆ ಮನಬಂದಂತೆ ಥಳಿಸಲಾಗಿತ್ತು. ಕ್ರೌರ್ಯ ಎಷ್ಟಿತ್ತೆಂದರೆ ಬೆನ್ನಿಕ್ಸ್ ಮತ್ತು ಜಯರಾಜ್ ಅವರ ರಕ್ತ ಪೊಲೀಸ್ ಠಾಣೆಯ ಗೋಡೆಗಳ ಮೇಲೆ ಚಿಮ್ಮಿತ್ತು. ಇನ್ಸ್ಪೆಕ್ಟರ್ ಶ್ರೀಧರ್ ಎಂಬಾತ ತನ್ನ ಕೆಳಗಿನ ಸಿಬ್ಬಂದಿಗೆ ಹೊಡೆಯುವುದನ್ನು ಅಭ್ಯಾಸ ಮಾಡಲು ಇವರು ಸಿಕ್ಕಿದ್ದಾರೆ ಎಂದು ಹೇಳಿ ಪ್ರಚೋದಿಸಿದ್ದ ಎಂಬುದು ಸಾಬೀತಾಗಿದೆ. ರಾತ್ರಿಯಿಡೀ ನಡೆದ ಈ ಹಲ್ಲೆ ಜೂನ್ 20ರ ಬೆಳಗಿನ ಜಾವ 3 ಗಂಟೆಯವರೆಗೂ ಮುಂದುವರೆದಿತ್ತು. ತಪ್ಪು ಮುಚ್ಚಿಹಾಕಲು ಪೊಲೀಸರು ಠಾಣೆಯ ಸಿಸಿಟಿವಿ ದೃಶ್ಯಗಳನ್ನು ಅಳಿಸಿಹಾಕಿದ್ದರು. ನೆಲದ ಮೇಲಿದ್ದ ರಕ್ತದ ಕಲೆಗಳನ್ನು ಸ್ವಚ್ಛಗೊಳಿಸಲು ನೈರ್ಮಲ್ಯ ಕಾರ್ಮಿಕರ ಮೇಲೆ ಒತ್ತಡ ಹೇರಿದ್ದರು. ಆದರೆ ಅದೇ ಠಾಣೆಯಲ್ಲಿದ್ದ ಮಹಿಳಾ ಕಾನ್ಸ್ಟೇಬಲ್ ರೇವತಿ ಅವರ ಸಾಕ್ಷ್ಯ ಮತ್ತು ಗೋಡೆಗಳ ಮೇಲಿದ್ದ ಡಿಎನ್ಎ ಪುರಾವೆಗಳು ಪೊಲೀಸರ ಮುಖವಾಡ ಕಳಚಿದವು. ಮಧುರೈ ನ್ಯಾಯಾಲಯವು ಇನ್ಸ್ಪೆಕ್ಟರ್ ಶ್ರೀಧರ್ ಸೇರಿದಂತೆ ಒಟ್ಟು 9 ಪೊಲೀಸರನ್ನು ಕೊಲೆ ಆರೋಪದಡಿ ತಪ್ಪಿತಸ್ಥರು ಎಂದು ಘೋಷಿಸಿದೆ. ಪ್ರಕರಣದ ಮತ್ತೊಬ್ಬ ಆರೋಪಿ ಪೌಲ್ ದುರೈ ವಿಚಾರಣೆ ವೇಳೆ ಕೋವಿಡ್ನಿಂದ ಮೃತಪಟ್ಟಿದ್ದರು. ಈ 9 ಜನರಿಗೆ ಎಷ್ಟು ವರ್ಷ ಶಿಕ್ಷೆಯಾಗಲಿದೆ ಎಂಬುದು ಮಾರ್ಚ್ 30ರಂದು ಪ್ರಕಟವಾಗಲಿದೆ. ಅಧಿಕಾರ ಇದೆ ಎಂಬ ಕಾರಣಕ್ಕೆ ಸಾಮಾನ್ಯ ಜನರ ಪ್ರಾಣ ತೆಗೆಯುವ ಹಕ್ಕು ಯಾರಿಗೂ ಇಲ್ಲ ಎಂಬುದಕ್ಕೆ ಈ ತೀರ್ಪು ಒಂದು ಪಾಠ. ಜಯರಾಜ್ ಮತ್ತು ಬೆನ್ನಿಕ್ಸ್ ಅವರ ಕುಟುಂಬ 6 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಈಗ ನ್ಯಾಯ ಕಂಡಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಪೊಲೀಸರ ಇಂತಹ ವರ್ತನೆಗೆ ಯಾವ ರೀತಿಯ ಶಿಕ್ಷೆ ನೀಡಬೇಕು? ಕಮೆಂಟ್ ಮಾಡಿ ತಿಳಿಸಿ. ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.